ಅದು ಹಿಂದುಳಿದವರಿಗೆ ದೇವಸ್ಥಾನದ ಇದನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಉಂಟು. ಅದನ್ನು ಪಾಲಿಸಿ ಅಂತ ಹೇಳುವ ಒಂದು ಆದೇಶ ಉಂಟು. ಯಾರು ನಮ್ಮ ಕಡೆಗೆ ಯಾರು ಬಂದದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ಬಂದಿಲ್ಲ. ಇಲ್ಲಿ ನಡೀತದೆ. ನಾವು ಸರ್ಕಾರದ ಆದೇಶದಿಂದ ನಡೀತದೆ. ಆದೇಶ ಅಂದರೆ ಸರ್ಕಾರದ ಆಕ್ಟಿನಲ್ಲಿ ಉಂಟು. ಅದೇ ರೀತಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಫೋನ್ ಮಾಡಿ ಮಾತಾಡುವಾಗ ಇಲ್ಲಿ ಅವರ ಮೇಲಾಧಿಕಾರಿ ಅಂಗಡಿ ಮುಂಗಟ್ಟುಗಳ ಬಗ್ಗೆ ಹೇಳುತ್ತಿದ್ದರೆ, ಈ ರೀತಿಯ ಗೊಂದಲ ನಮಗೆ ಪ್ರಾರಂಭವಾದಾಗ ನಾವು ಒಂದು ಸ್ಪಷ್ಟೀಕರಣ, ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ದಾರೆ, ಕಾರ್ಯನಿರ್ವಹಣಾಧಿಕಾರಿಗಳು ಇಲಾಖೆಯ ಮುಖ್ಯ ಸಂಪರ್ಕಿಸಿ ಯಾವ ರೀತಿ ನಾವು ಮಾಡಬೇಕು ಎನ್ನತಕ್ಕಂಥ, ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಎನ್ನತಕ್ಕಂಥ ಒಂದು ಅಭಿಪ್ರಾಯ ತಗೊಂಡಾಗ ಅವರು ಆ ಒಂದು ಹಿಂದುಳಿದವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಕೊಡಲಿಕ್ಕೆ ಇಲ್ಲ ಎನ್ನತಕ್ಕಂಥ ಒಂದು ಆದೇಶ ಮೌಖಿಕವಾಗಿ ಬಂದಿತ್ತು. ಆ ಪ್ರಕಾರವಾಗಿ ನಾವು ಒಂದು ಆದೇಶವನ್ನು, ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಈ ವರ್ಷ ಈಗಿನ ಅದೇ ರೀತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಯಾವುದು ಈ ಸಲ ನಾವು ದೇವಸ್ಥಾನದ ಜಾಗದಲ್ಲಿ ಅಂಗಡಿ ಕೊಡುವುದಿಲ್ಲ. ಇದು ಅನ್ವಯ ಆಗುವುದು ದೇವಸ್ಥಾನದ ಜಾಗಕ್ಕೆ ಮಾತ್ರ. ಬಾಕಿ ಕಡೆಯಲ್ಲಿ ಖಾಸಗಿ ಜಾಗದಲ್ಲಿ ಮಾಡಿದ್ರೆ ನಾವೇನು ಮಾಡಲಿಕ್ಕೆ ಮಾಡೋದು? ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ. ಅಲ್ಲ, ದೇವಸ್ಥಾನ ಸಂಬಂಧ ಖಾಸಗಿ ಜಾಗ.